ಹಾಗೆ ಕ್ರೈಸ್ತರಿಗೆ ಇವತ್ತು ಶುಭ ದಿನ, ಕಪ್ಪು ದಿನಗಳನ್ನು ಪ್ರಾರಂಭ ಮಾಡುವ ಈ ಸಂದರ್ಭದಲ್ಲಿ ಪ್ರಾರ್ಥನೆಯೊಂದಿಗೆ ಉಪವಾಸದೊಂದಿಗೆ ನಾವು ಹಮ್ಮಿಕೊಂಡಿರುವ ಈ ಒಳ್ಳೆಯ ಯೋಜನೆಗಳು ಫಲದಾಯಕವಾಗಲಿ, ಎಲ್ಲರಿಂದ ನಮಗೆ ಸಹಕಾರ ಸಿಕ್ಕಲಿ, ಹಾಗೂ ನಮ್ಮ ಸಮಾಜವು ಶಾಂತಿಗೋಸ್ಕರ, ಪ್ರೀತಿಗೋಸ್ಕರ, ಸೇವೆಗೋಸ್ಕರ ದುಡಿಯುವಾಗ ಎಲ್ಲರ ಸಹಕಾರ ನಮಗೆ ಸಿಗಲಿ ಅಂತ ಕಳಕಳಿಯಿಂದ ಹೇಳುತ್ತಾ ನಮ್ಮೆಲ್ಲರಿಗೂ ಶುಭವಾಗಿದೆ ಅಂತ ಹೇಳ್ತಾ ಇದ್ದೇನೆ.
ಹೌದಾ? Meta, apa itu? Urun lagi di mana?
ಹೋಯ್ತು ಮೆಲ್ಲ. ಯಾವ್ದು
ಈ ಮಾನವ ಸರಪಳಿ ಇವತ್ತು ನಮ್ಮ ಮಂಗಳೂರು ಧರ್ಮ ಪ್ರಾಂತದ ಎಲ್ಲ ಚರ್ಚ್ಗಳಲ್ಲಿ ಸುಮಾರು 125 ಚರ್ಚ್ಗಳಿವೆ. ಎಲ್ಲ ಚರ್ಚ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರ ಒಂದು ಪ್ರಮುಖ ಉದ್ದೇಶ ಏನೆಂದರೆ ಕ್ರಿಶ್ಚಿಯನರ ಮೇಲೆ ಆಗುವಂಥ ದೌರ್ಜನ್ಯ, ಮುಖ್ಯವಾಗಿ ಸಂವಿಧಾನಾತ್ಮಕ ಹಕ್ಕನ್ನು ತೆಗೆದು ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಧರ್ಮ ಪ್ರಸಾರ ಮಾಡಲು, ಧರ್ಮದಲ್ಲಿ ಜೀವಿಸಲು ಹಕ್ಕಿದೆ. ಆದರೆ ಈ ಸಂವಿಧಾನದ ಅಡಿ ಇರುವಂಥ ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಒಂದು ಮತಾಂತರದ ನಾವು ಮತಾಂತರ ಮಾಡ್ತೇವೆ ಅಂತ ಹೇಳಿ ಒಂದು ಸುಳ್ಳು ಆಪಾದನೆ ನಮ್ಮ ಮೇಲೆ ಹಾಕಿ ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಒಂದು ಮೊಂಬತ್ತಿನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ರೈಸ್ತರ ದೇವಾಲಯಗಳ ಮೇಲೆ, ಕ್ರೈಸ್ತರ ಪ್ರಮುಖ ಮಂದಿರಗಳ ಮೇಲೆ ಇವತ್ತು ದಾಳಿಗಳು ನಡೀತಾ ಇದೆ. ಕೋರ್ಟ್ ಕಚೇರಿಯಲ್ಲಿ ಕೇಸ್ ಇದ್ದರೂ ಕೂಡ ಬಂದು ಧ್ವಂಸ ನಡೀತಾ ಇದೆ. ಇದಕ್ಕೆ ಅನೇಕ ಉದಾಹರಣೆಗಳಿವೆ. ಅದು ಕೋಲಾರದಲ್ಲಿರ್ಬೋದು, ನಮ್ಮ ಮಂಗಳೂರಿನ ಕೂರೂರಿನಲ್ಲಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕಡೆ ನಮ್ಮ ಶಿಲುಬೆಯನ್ನು ಧ್ವಂಸ ಮಾಡೋದು, ಯೇಸು ಸ್ವಾಮಿಯನ್ನು ನಂಬುವಂಥ ಅವರ ನಮ್ಮ ಆ ಒಂದು ಪ್ರತಿಮೆಯನ್ನು ಧ್ವಂಸ ಮಾಡೋದು, ನಮ್ಮ ಕಣ್ಣು ಮುಂದೆ ಧ್ವಂಸ ಮಾಡೋದು, ಇದನ್ನು ನೋಡಿದಾಗ ನಮಗೆ ಕ್ರೈಸ್ತರಿಗೆ ಖಂಡಿತವಾಗಿ ತುಂಬ ದುಃಖ ಆಗ್ತದೆ. ನಮ್ಮ ಯೇಸು ಸ್ವಾಮಿಯನ್ನು, ನಾವು ಪ್ರೀತಿಸುವ ಯೇಸು ಸ್ವಾಮಿಯನ್ನು ಇಂಥ ಒಂದು ರೀತ್ಯದಲ್ಲಿ ಅಲ್ಲೊಂದು JCBಗಳನ್ನು ತಂದು ಅದನ್ನು ನಾಶ ಮಾಡುವಂಥ ಈ ಸಂಸ್ಕೃತಿಯಲ್ಲಿ ನಾವು ಜೀವಿಸ್ತಿರಬೇಕಾದ್ರೆ ನಮಗೆ ಕ್ರೈಸ್ತರಿಗೆ ಎಲ್ಲರಿಗೂ ನೋವಾಗಿದೆ ಎಂಬುದನ್ನು ತೋರಿಸಿಕೊಡಲು ನಮ್ಮ ಸರ್ಕಾರ ನಮ್ಮ ಹತ್ತ ಒಂದು ಚಿತ್ತ ಕೊಟ್ಟರು ನಮ್ಮ ಎಲ್ಲ ಈ ನೋವನ್ನು ಅವರು ಅರಿತುಕೊಂಡು ನಮಗೆ ಸರಿಯಾದ ನ್ಯಾಯ ಕೊಡಬೇಕಾಗಿ ನಾವು ಇವತ್ತು ಈ ಮೊಂಬತ್ತಿನ ಹಿಡಿದು ನಾವು ಶಾಂತಿ ಪ್ರಿಯರು. ಯಾವುದೇ ರೀತಿಯ ಒಂದು ಪ್ರತಿಭಟನೆ ನಾವು ಮಾಡುವಂಥ ಪ್ರತಿಭಟನೆ ಹಿಂಸೆ ರೀತಿಯಲ್ಲಿ ಇಲ್ಲ. ಅಹಿಂಸೆ ರೀತಿಯಲ್ಲಿ ಒಂದು ಕೈಯಲ್ಲಿ ಶಿಲುಬೆಯನ್ನು ಹಿಡ್ಕೊಂಡು, ಕೈಯಲ್ಲಿ ಒಂದು ಬಾವುಟನ್ನು ಹಿಡ್ಕೊಂಡು, ಮೊಂಬತ್ತಿನ ಹಿಡ್ಕೊಂಡು, ಜಪಸವನ್ನು ಹಿಡ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಎಂಬುದು ನಮ್ಮ ನಂಬಿಕೆ. ಆದಷ್ಟು ಬೇಗ ಸರ್ಕಾರ ನಮ್ಮ ಚಿತ್ತವನ್ನು ತಿರುಗಿಸಿ ನಮಗೆ ನ್ಯಾಯ ಕೊಡಿಸಬೇಕು. ನಮ್ಮ ವಿರುದ್ಧ ಇದ್ದಂಥ ಎಲ್ಲ ಅಪಪ್ರಚಾರದ ವಿರುದ್ಧ ಆದಷ್ಟು ಬೇಗ ನಮಗೆ ನ್ಯಾಯ ಕೊಡಬೇಕು. ನಾವು ಮತಾಂತರಿಗಳು ಖಂಡಿತ ಅಲ್ಲ, ನಾವು ಎಲ್ಲರನ್ನು ಪ್ರೀತಿಸುವಂಥ ಜನರು. ಒಂದು ವೇಳೆ ನಾವು ಮತಾಂತರ ಮಾಡಿದರೆ ನಾವು ನಮ್ಮ ಇಡೀ ದೇಶದಲ್ಲಿ ನಮ್ಮ ಕ್ರೈಸ್ತರು ಇರ್ತಾ ಇದ್ದರು. ಅದೇ ರೀತಿ ನಮ್ಮ ಕ್ರೈಸ್ತರ ಒಂದು ಪ್ರತಿಮೆಗಳಿವೆ, ಯೇಸು ಸ್ವಾಮಿಯ ಪ್ರತಿಮೆ ಇದೆ, ಶಿಲುಬೆ ಇದೆ. ಅದು ನಮಗೆ ತುಂಬ ಪವಿತ್ರವಾದದ್ದು. ಅದಕ್ಕೆ ನಾವು ಅದನ್ನು ಧ್ವಂಸ ಮಾಡಿದಾಗ ನಮಗೆ ದುಃಖ ಆಗ್ತದೆ. ಈ ರೀತಿ ನಮ್ಮ ಸರ್ಕಾರ ನಮಗೆ ದುಃಖ ಕೊಡಬಾರ್ದು. ನಾವು ಕೂಡ ಈ ದೇಶದ ಪ್ರಜೆಗಳು, ನಾವು ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದವರು, ನಾವು ಪರಕೀಯರಲ್ಲ ಎಂಬುದಾಗಿ ಸರ್ಕಾರ ಅರಿತುಕೊಂಡು ನಮಗೆ ನ್ಯಾಯ ಕೊಡಬೇಕಾಗಿ ಈ ಮೂಲಕ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೇವೆ. ಅದೇ ರೀತಿ ಈ ಮಾನವ ಸರಪಳಿಯನ್ನು ನಾವು ಎಲ್ಲ ಕಡೆ ಮಾಡಿದ್ದೇವೆ. ಈ ಮಾನವ ಸರಪಳಿಯ ಪ್ರತಿಫಲ ನಮಗೆ ಸಿಗಲಿ. ನಮಗೆ ಯಾರು ಈ ನ್ಯಾಯ ಕೊಡ್ತಾರೆ ಸರ್ಕಾರ ಎಲ್ಲರನ್ನು ದೇವರು ಆಶೀರ್ವದಿಸಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಇವತ್ತು 2/3/2022 ಬೂದಿ ಶುಕ್ರವಾರ ಆ್ಯಶ್ ವೆಡ್ನೆಸ್ಡೇ ಹೇಳ್ತೇವೆ. ಇವತ್ತು ನಾವು ನಮ್ಮ ಸೆಂಟ್ ಜೋಸೆಫ್ ವಲಯ ದಕ್ಷಿಣ ವಲಯದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ಕಥೋಲಿಕ ಸಭಾ ನಿರ್ದೇಶನದ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಇವತ್ತು ಕ್ರೈಸ್ತರಿಗೆ ಆಗುವ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಇದು ಪ್ರಾರಂಭಿಕ ಮಾತ್ರ. ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತರ ಮೇಲೆ ನಿರಂತರ ಹಲ್ಲೆ ಆಗ್ತಾ ಉಂಟು. ಈ ಒಂದು ಸರ್ಕಾರ ಬಂದ ನಂತರ ಈ ವರ್ಷದಲ್ಲಿ 71 ಚರ್ಚ್ಗಳ ಮೇಲೆ ದಬ್ಬಾಳಿಕೆ, ಚಾಪಲ್ಗಳ ಮೇಲೆ ಧ್ವಂಸ ಮಾಡಿದ್ದಾರೆ. ಈ ಒಂದು ವಾರದಲ್ಲಿ 3 ಚರ್ಚ್ಗಳ ಮೇಲೆ ನೆಲಸಮ ಮಾಡಿದ್ದಾರೆ. ಕೋಲಾರದ ಒಂದು ಚರ್ಚನ್ನು ನೆಲಸಮಾನ ಮಾಡುವ ಒಂದು ಪಿಕ್ಚರ್ ನೋಡಿದರೆ ಅದು ಯಾವ ಮನುಷ್ಯನೂ ಸಹಿಸಲಿಕ್ಕಿಲ್ಲ. ಎಲ್ಲರಿಗೂ ಅವರವರ ಧರ್ಮ ಮುಖ್ಯ. ನಮಗೆ ನಮ್ಮ ಧರ್ಮಾಚರಣೆಯನ್ನು ಮಾಡಲು ಬಿಡುವುದಿಲ್ಲ ಹೇಳಿದರೆ ಇದಕ್ಕಿಂತ ಹೇಯ ಕೃತ್ಯನೇ ಇಲ್ಲ. ಮತಾಂತರ ನಿಷೇಧ ಕಾಯ್ದೆ, ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಮತಾಂತರ ನಿಷೇಧ ಕಾಯ್ದೆ ಇದ್ದರೂ ಸರ್ಕಾರದವರು ಕೆಲವು ಜನರ ಮನಸ್ಸನ್ನು ಮೆಚ್ಚಿಸುವಾಗೋಸ್ಕರ ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ. ನಾವು ಮತಾಂತರ ಮಾಡುವುದೇ ಇಲ್ಲ, ಮತಾಂತರ ಮಾಡುವ ಪ್ರೂಫೂ ಇಲ್ಲ. ನಾವು ಮತಾಂತರ ಮಾಡೋದು ಇದ್ದರೆ ಇಷ್ಟರವರೆಗೆ 25%ಗೆ ನಾವು ದೇಶದ ಜನರ ಗಣತಿಯಲ್ಲಿ ನಾವು ಬರ್ತಿದ್ದೀವಿ. ಈಗ ನಮ್ಮ ಜನಗಣತಿಯಲ್ಲಿ 3% ನಾವು ಇದ್ದೇವೆ. ಆದರೆ ಮತಾಂತರ ನಾವು ಇಲ್ಲಿಂದ ಮಾಡೋದು ಹೇಗೆ ಮಾಡೋದು? ಇವರಿಗೆ ಸರ್ಕಾರದವರಿಗೆ ನಾವು ಮಾಡುವ ಸಹಾಯ, ಸೇವೆ, ತ್ಯಾಗ ಇವರಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ.
ಇವತ್ತು ನಮ್ಮ ದೇಶ ಮುಂದುವರಿದಿದೆ ಆಗಿದ್ದರೆ ನಾವು ಮಾಡಿದ ಸೇವೆ ಮತ್ತು ತ್ಯಾಗ. ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನಮ್ಮ ಫಾದರ್ಗಳು, ನಮ್ಮ ಸಿಸ್ಟರ್ಗಳು, ನಮ್ಮ ಮಿಷನರಿಗಳು ವಿದ್ಯಾಭ್ಯಾಸ ಕೊಟ್ಟದಾದರೆ ಕ್ರಿಶ್ಚಿಯನ್ ಮಿಷನರಿಗಳು, ಕ್ರಿಶ್ಚಿಯನ್ ಫಾದರ್ಗಳು, ಕ್ರಿಶ್ಚಿಯನ್ ಸಿಸ್ಟರ್ಗಳು ಪ್ರತಿ ಹಳ್ಳಿಗಳಿಗೆ ಹೋಗಿ ಆರೋಗ್ಯ ಬಗ್ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದರೆ ಅದು ನಮ್ಮ ಒಂದು ರಿಲಿಜನ್, ಕ್ರೈಸ್ತ ಧರ್ಮದವರು. ನಾವು ಶಾಂತಿ ಪ್ರಿಯರು, ನಮಗೆ ಗಲಾಟೆ ಬೇಡ. ಇಷ್ಟು ಚರ್ಚ್ ಹೊಡೆದರು, ಆದರೆ ನಾವು ಯಾವುದೇ ಒಂದು ನಮ್ಮ ದೇಶದ ಸೊತ್ತನ್ನು ನಮ್ಮ ಸೊತ್ತಿನಂತೆ ಕಾಪಾಡಿದ್ದೀವಿ. ಯಾವುದೇ ಒಂದು ಸೊತ್ತನ್ನು ನಾವು ಹಾಳು ಮಾಡಲಿಲ್ಲ. ಆದರೂ ಹಿಂದೂಗಳು ನಮ್ಮ ವೈರಿಗಳಲ್ಲ, ಹಿಂದೂಗಳು ನಮ್ಮ ಮೇಲೆ ಪ್ರೀತಿ ಉಂಟು. ಇದು ರಾಜಕೀಯ ಹುನ್ನಾರ. ಎಷ್ಟೋ ಇಲ್ಲಿ ನಮ್ಮ ಕೂಳೂರಲ್ಲಿ ಚರ್ಚುನ ಒಂದು ಚಾಪಲ್ ಹೊಡೆದ ಸಮಯದಲ್ಲಿ ಅಲ್ಲಿಯ ಹಿಂದೂಗಳೇ ಹೇಳ್ತಾರೆ, ಇದು ಬೇಕಿತ್ತಾ? ಕ್ರಿಶ್ಚಿಯನ್ ಒಂದು ಚಾಪಲನ್ನು ಹೊಡೆಯುವ ಕೆಲಸ ನಮಗೆ ಬೇಕಿತ್ತಾ? ಕ್ರೈಸ್ತ ಧರ್ಮದವರು ಇಷ್ಟವರೆಗೆ ನಮಗೆ ಎಲ್ಲಿಯಾದರೂ ಉಪದ್ರ ಮಾಡಿದಾರಾ? ಹಾಗಾದರೆ ಇದು ರಾಜಕೀಯ. ಇನ್ನು 1.5 ವರ್ಷದಲ್ಲಿ ಇಲೆಕ್ಷನ್ ಬರ್ತದೆ. ಇಲೆಕ್ಷನ್ಗೋಸ್ಕರ ಇದೆಲ್ಲ ಮಾಡ್ತಾರೆ. ಆದರೆ ಸರ್ಕಾರಕ್ಕೆ ಇವತ್ತಿನ ಒಂದು ಮೌನ ಪ್ರತಿಭಟನೆ, ಖಾಲಿ ಒಂದು ಮೇಣದ ಬತ್ತಿ ಹಿಡ್ಕೊಂಡು, ಫ್ಲ್ಯಾಗ್ ಹಿಡ್ಕೊಂಡು, ಫ್ಲ್ಯಾಗ್ ಬ್ಯಾಟ್ ಹಿಡ್ಕೊಂಡು, ಇವತ್ತು ನಮ್ಮ ಉಪವಾಸದ ದಿವಸ ಎಲ್ಲರೂ ಕ್ರಿಸ್ತ ಧರ್ಮದವರು ಇವತ್ತು ನಾವು ದಕ್ಷಿಣ ವಲಯದಲ್ಲಿ 3,500 ಜನರು ಸೇರಿದ್ದೇವೆ. ಈ ಪ್ರತಿ 10 ಚರ್ಚಿನವರು, ಒಂದೊಂದು ಚರ್ಚಿನಲ್ಲಿ 500 ಕುಟುಂಬದಿದ್ದಾರೆ. ಪ್ರತಿ ಒಂದು ಮನೆಯಿಂದಲೂ 200 ಮಂದಿ ಬಂದಿದ್ದೇವೆ, ಇಬ್ಬರು ಬಂದಿದ್ದೇವೆ. ಆದರೂ ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ದಬ್ಬಳಿಕೆ ಮಾಡಿದರೆ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೇವೆ. ನಾವು ಶಾಂತಿ ಪ್ರಿಯರು, ನಮ್ಮ ಶಾಂತಿಯನ್ನು ನೀವು ಟೆಸ್ಟ್ ಮಾಡೋದು ಅಗತ್ಯನೇ ಇಲ್ಲ. ಇವತ್ತಿನವರೆಗೆ ನಾವು ಯಾರ ಸೊತ್ತನ್ನು ಹಾನಿ ಮಾಡಲಿಲ್ಲ. ನಮ್ಮ ಸೊತ್ತನ್ನು ಹಾನಿ ಮಾಡಿದರೂ ನಮ್ಮ ಯೇಸುವಿನ ತತ್ವವನ್ನು ನಾವು ಅನುಸರಿಸಿದ್ದೀವಿ. ಯೇಸು ಹೇಳಿದರೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಹೇಳಿದ್ದಾರೆ. ಅದೇ ತತ್ವವನ್ನು ನಾವು ಪಾಲಿಸಿ ಬಂದ ಒಂದು ಸಮುದಾಯ ಹೇಳಿದರೆ ಕ್ರಿಸ್ತ ಸಮುದಾಯ. ರಾಜಕೀಯ ಹುನ್ನಾರಗೋಸ್ಕರ ಮತಾಂತರ ನಿಷೇಧ ಕಾಯ್ದೆ ಎಂದು ಹೇಳಿ ಕಾನೂನು ಇದ್ದರೂ ಅಸಂವಿಧಾನಿಕವಾದ ಒಂದು ಕಾನೂನನ್ನು ತಂದು ನಮ್ಮ ಮೇಲೆ ನಮ್ಮನ್ನು ಕಟ್ಟೆ ಹಾಕುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಯಾಕೆಂದು ಹೇಳಿದರೆ ಇದರಿಂದ ಕಷ್ಟ ಆಗೋದು ಯಾರಿಗೆ? ಬಹುಸಂಖ್ಯಾತರಿಗೆ ಬಿಟ್ಟು ನಮಗೆ ಅಲ್ಪಸಂಖ್ಯಾತರಿಗೆ ಎಂದೂ ಇದರಿಂದ ಸಮಸ್ಯೆ ಆಗುವುದಿಲ್ಲ. ಇವತ್ತು ನಮ್ಮ ಸಂಸ್ಥೆಗಳಲ್ಲಿ ಆಗಲಿ, ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಆಗಲಿ ಈ ಸೇವೆ ಆಗೋದು ಎಲ್ಲರಿಗೂ. ನಾವು ಜಾತಿ, ಮತ, ಧರ್ಮ ನೋಡುವುದೇ ಇಲ್ಲ. ಆದರೂ ಈ ರಾಜಕೀಯವಾಗಿ ಇದನ್ನು ಬಳಸುವುದು ತಪ್ಪು. ಮತಾಂತರ ನಿಷೇಧ ಕಾಯ್ದೆ ಹೇಗೆ ಉಂಟು ಅದನ್ನೇ ಬಲಾಂತರವಾಗಿ ಮತಾಂತರ ನಿಷೇಧ ಕಾಯ್ದೆ ಉಂಟು, ಅದನ್ನೇ ಮುಂದುವರಿಸಲಿ. ಹೊಸ ಮತಾಂತರ ನಿಷೇಧ ಕಾಯ್ದೆಗೆ ನಮ್ಮ ವಿರೋಧ ಉಂಟು. ಇಡೀ ಕ್ರೈಸ್ತ ಧರ್ಮದವರು ರಸ್ತೆಗೆ ಬಂದು ನಾವು ಪ್ರತಿಭಟಿಸ್ತೇವೆ ಎಂದು ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೇವೆ. ಇವತ್ತು ಇದು ಪ್ರಾರಂಭಿಕ ಹಂತ ಮಾತ್ರ. ಇನ್ನು ಮುಂದಿನ ದಿನಗಳಲ್ಲಿ ನಾವು ರಸ್ತೆಗಳಿದ್ದು ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ಹೇಳಿಕೆ ಬಯಸ್ತೇವೆ.